ಈ ಮಹಾನಗರ ತನ್ನ ಟ್ರಾಫಿಕ್ಗೆ ಇಡೀ ವಿಶ್ವದಲ್ಲೇ ಕುಖ್ಯಾತಿಯನ್ನ ಪಡೆದಿದೆ. ಇದು ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಮಹಾನಗರಗಳಲ್ಲಿ ಒಂದು. ಜನಸಂಖ್ಯೆಯ ಮಟ್ಟಿಗೆ ಇದು ಭಾರತದ 3ನೇ ಅತಿ ದೊಡ್ಡ ಮಹಾನಗರವಾಗಿದೆ. ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲ ಎಲೆಕ್ಟ್ರಿಸಿಟಿ ಬೆಳೆದಿದ್ದು ಇದೇ ನಗರದಲ್ಲಿ. ವಿಶ್ವದಲ್ಲಿ ಅತಿ ಹೆಚ್ಚು ಸ್ಟಾರ್ಟ್ಅಪ್ ಕಂಪನಿಗಳು ಇರೋದು ಇದೇ ಮಹಾನಗರದಲ್ಲಿ. ಇದನ್ನ ಭಾರತದ ಪಬ್ ಕ್ಯಾಪಿಟಲ್ ಎಂದೇ ಕರೆಯುತ್ತಾರೆ. ಒಂದು ಕಾಲದಲ್ಲಿ ಈ ನಗರದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಕೆರೆಗಳಿದ್ದವು. ಈ ಮಹಾನಗರವನ್ನ ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಕೂಡ ಕರೆಯುತ್ತಾರೆ. ಹೌದು ಸ್ನೇಹಿತರೆ, ಅದುವೇ ಭಾರತದ ಐಟಿ ರಾಜಧಾನಿ, ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಬೆಂದಕಾಳೂರು, ಅಂದರೆ ಈಗಿನ ಬೆಂಗಳೂರು. ಬೆಂಗಳೂರನ್ನ ಹಿಂದೆ ಬ್ರಿಟಿಷರು ಬ್ಯಾಂಗಲೂರ್ ಅಂತ ಕರೆಯುತ್ತಿದ್ದರು. ಹಿಂದೆ ಇದು ಬ್ರಿಟಿಷ್ ಸರ್ಕಾರದ ಕೇಂದ್ರ ಬಿಂದುವಾಗಿತ್ತು. ಇದು ದೆಹಲಿ ಮತ್ತು ಮುಂಬೈ ನಂತರ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮಹಾನಗರವಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಜಿಡಿಪಿ ಉತ್ಪಾದನೆಯಲ್ಲಿ ಬೆಂಗಳೂರು ಮುಖ್ಯವಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ. ಭಾರತದ ಆರ್ಥಿಕ ಬೆಳವಣಿಗೆಯಲ್ಲಿ ಬೆಂಗಳೂರು ಬಹುದೊಡ್ಡ ಕಾಣಿಕೆ ಕೊಡುತ್ತದೆ. ಬೆಂಗಳೂರು ಮಹಾನಗರ ಸಮುದ್ರ ಮಟ್ಟಕ್ಕಿಂತ ಸುಮಾರು 3000 ಅಡಿಗಿಂತಲೂ ಜಾಸ್ತಿ ಇದೆ. ಹೀಗಾಗಿ ಇಲ್ಲಿನ ಹವಾಮಾನ ಅತ್ಯಂತ ಸುಖಮಯವಾಗಿರುತ್ತದೆ. ಭಾರತದ ಪ್ರಮುಖ ಮೆಟ್ರೋ ನಗರಗಳಲ್ಲಿ ಇದು ಅತ್ಯಂತ ಆಹ್ಲಾದಕರ ಹವಾಮಾನ ಹೊಂದಿರುವ ಮಹಾನಗರವಾಗಿದೆ. ಬೆಂಗಳೂರಿನ ಬೆಳವಣಿಗೆಗೆ ಅದರ ಹವಾಮಾನವೇ ಮುಖ್ಯ ಕಾರಣ ಅನ್ನುತ್ತಾರೆ ತಜ್ಞರು. ಒಮ್ಮೆ ಬೆಂಗಳೂರಿಗೆ ಬಂದರೆ ಇಲ್ಲಿಂದ ವಾಪಸ್ಸು ಹೋಗಲು ಯಾವ ಒಬ್ಬ ವ್ಯಕ್ತಿಯೂ ಮನಸ್ಸು ಮಾಡೋದಿಲ್ಲ. ಅಂತಹ ಒಂದು ಆಕರ್ಷಣೆ ಈ ಬೆಂಗಳೂರಿನ ವೆದರ್ ನಲ್ಲಿದೆ. ಇದೇ ಕಾರಣ ನೋಡಿ, ಬೆಂಗಳೂರಿನಲ್ಲಿ ಸರಿಸುಮಾರು 70%ಕ್ಕಿಂತ ಹೆಚ್ಚು ಜನ ಬೇರೆ ಬೇರೆ ರಾಜ್ಯಗಳಿಂದ ಬಂದು ನೆಲೆಸಿದ್ದಾರೆ. ಹೀಗಾಗಿ ಬೆಂಗಳೂರಿನ ಭಾಷೆಯೇ ಚೌಚೌ ಬಾತಾಗಿ ಹೋಗಿದೆ. ಕನ್ನಡ ಅನ್ನೋದು ದಿನದಿಂದ ದಿನಕ್ಕೆ ಇಲ್ಲಿ ಜನ ಮರೆತು ಹೋಗುತ್ತಿದ್ದಾರೆ. ಹೀಗಾಗಿ ಕನ್ನಡ ಮತ್ತು ಕನ್ನಡೇತರ ಜನಗಳ ಮಧ್ಯೆ ಗಂಭೀರ ಜಗಳಗಳು ಪ್ರಾರಂಭವಾಗಿವೆ. ಹೀಗಾಗಿ ಬೆಂಗಳೂರು ನಗರವನ್ನ ಕಾಸ್ಮೋಪಾಲಿಟನ್ ಸಿಟಿ ಎಂದೇ ಕರೆಯಲಾಗುತ್ತದೆ. ಹಿಂದೆ ಇದನ್ನ ಪೆನ್ಷನರ್ಸ್ ಪ್ಯಾರಡೈಸ್ ಎಂದು ಕರೆಯಲಾಗುತ್ತಿತ್ತು. ಆದರೆ ಇವತ್ತು ದುರಾದೃಷ್ಟ, ಬೆಂಗಳೂರು ಕೂಡ ಮುಂಬೈ ತರ ಮಲಗದಂತಹ ನಗರವಾಗಿದೆ. ಅಂದ್ರೆ ಸ್ಲೀಪ್ಲೆಸ್ ಸಿಟಿ ಅಂತ. ಇಲ್ಲಿ ದಿನನಿತ್ಯ ಅಲ್ಲದೆ ರಾತ್ರಿಯ ಸಮಯದಲ್ಲೂ ಹಲವಾರು ಚಟುವಟಿಕೆಗಳು, ದಂಧೆಗಳು ನಡೆಯುತ್ತಾನೆ ಇರುತ್ತವೆ. ಅದರಲ್ಲೂ 2000 ಇಸ್ವಿಯ ನಂತರ ಬೆಂಗಳೂರು ಅತ್ಯಂತ ವೇಗವಾಗಿ ಬೆಳೆದುಕೊಂಡಿದೆ. ಐಟಿ ಕಂಪನಿಗಳು ದಿನದ 24 ಗಂಟೆ ಕಾಲ ಕೆಲಸವನ್ನ ಮಾಡುತ್ತವೆ. ಇದೇ ಕಾರಣ ಇಲ್ಲಿ ರಾತ್ರಿಗಳು ಕೂಡ ಈಗ ಹಗಲುಗಳಾಗಿ ಪರಿವರ್ತನೆಗೊಂಡಿವೆ. ಇಷ್ಟೆಲ್ಲ ಆದರೂ ಕೂಡ ಬೆಂಗಳೂರು ತನ್ನ ಸೌಂದರ್ಯವನ್ನ, ತನ್ನ ಕಲ್ಚರ್ ಅನ್ನ ಬಿಟ್ಟುಕೊಟ್ಟಿಲ್ಲ. ವಿಶ್ವದ ಪ್ರವಾಸಿಗಳಲ್ಲಿ ಬೆಂಗಳೂರು ಒಂದು ಅಚ್ಚುಮೆಚ್ಚಿನ ತಾಣವಾಗಿದೆ. ಇದೇ ಕಾರಣ ಇಲ್ಲಿ ಲಕ್ಷಾಂತರ ಜನರು ಬೆಂಗಳೂರನ್ನ ನೋಡಲು ಪ್ರತಿ ವರ್ಷ ಬರುತ್ತಾರೆ. ಸ್ನೇಹಿತರೆ, ನೀವು ನಿಮ್ಮ ಮನೆಯ ಮುಂದೆ ಇರುವ ಬೀದಿ ದೀಪವನ್ನ ನೋಡಿರುತ್ತೀರಾ. ಆದ್ರೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ, ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲ ಬೀದಿ ದೀಪ ಬೆಳೆದಿದ್ದು ಎಲ್ಲಿ ಅಂತ? ಹೌದು, ಅದುವೇ ನಮ್ಮ ನಿಮ್ಮ ಹೆಮ್ಮೆಯ ಬೆಂಗಳೂರಿನಲ್ಲಿ. ಅದು ಆಗಸ್ಟ್ 5ನೇ ತಾರೀಕು 1905ರಲ್ಲಿ ಈಗಿನ KR ಮಾರ್ಕೆಟ್ ಎದುರು ಮೊಟ್ಟ ಮೊದಲ ವಿದ್ಯುತ್ ಶಕ್ತಿ ಚಾಲನೆಯಿಂದ ಬೀದಿ ದೀಪಗಳು ಬೆಳಗಿದ್ದವು. ಇನ್ನು ಈ ಸಂಗತಿಯನ್ನ ಕೇಳಿದ್ರಂತೂ ನಿಮಗೆ ಅಚ್ಚರಿಯಾಗಬಹುದು. ಬೆಂಗಳೂರು ನಗರದಲ್ಲಿ ಹಿಂದೆ 200ಕ್ಕೂ ಹೆಚ್ಚು ಕೆರೆಗಳಿದ್ದವು. ಆದರೆ ಇವತ್ತು ಆಧುನೀಕರಣ ಭರದಲ್ಲಿ 100 ಕೆರೆಗಳು ಮುಚ್ಚಿ ಗಗನಚುಂಬಿ ಕಟ್ಟಡಗಳು ನಿಂತಿವೆ. ಉಳಿದುಕೊಂಡಿರುವ ಕೆಲವು ಕೆರೆಗಳು ಗಬ್ಬು ವಾಸನೆ ಹೊಡೆಯುತ್ತಿವೆ. ದಿನದಿಂದ ದಿನಕ್ಕೆ ಇವು ಕೂಡ ಚರಂಡಿಗಳಾಗುತ್ತಿವೆ. ಇದಕ್ಕೆ ಕಾರಣ ನಮ್ಮ ನಿಮ್ಮಂತಹ ಸಾರ್ವಜನಿಕರು ಮತ್ತು ನಮ್ಮನ್ನು ಆಳುತ್ತಿರುವ ಇಲ್ಲಿನ ಸರ್ಕಾರ. ಉಳಿದ ಮಹಾನಗರಗಳಿಗೆ ಕಂಪೇರ್ ಮಾಡಿದರೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಇದೆ, ಅಂದ್ರೆ ಲಿಟರಸಿ ರೇಟ್ ಇದೆ. ಬೆಂಗಳೂರಿನಲ್ಲಿ ಸರಿಸುಮಾರು 98.5 ಜನರು ಸಾಕ್ಷರತೆಯನ್ನ ಹೊಂದಿದ್ದಾರೆ. ಪ್ರಸಿದ್ಧ ಮ್ಯಾಗಝೀನ್ ಫೋರ್ಬ್ಸ್ ಪ್ರಕಾರ ಮುಂದಿನ 20 ವರ್ಷಗಳಲ್ಲಿ ವಿಶ್ವದ ಪ್ರಸಿದ್ಧ 10 ನಗರಗಳಲ್ಲಿ ಬೆಂಗಳೂರು ಕೂಡ ಒಂದಾಗಲಿದೆ. ಸದ್ಯ ಈ ಪಟ್ಟಿಯಲ್ಲಿ ಬೆಂಗಳೂರು 15ನೇ ಸ್ಥಾನದಲ್ಲಿದೆ. ವಿಶೇಷತೆ ಏನಂದ್ರೆ, ಕೇವಲ ಬೆಂಗಳೂರಿನಲ್ಲಿಯೇ ಸರಿಸುಮಾರು 80ಕ್ಕೂ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜುಗಳಿವೆ. ಈ ಕಾಲೇಜುಗಳು ಇಡೀ ವಿಶ್ವದಲ್ಲೇ ಹೆಸರುವಾಸಿಯಾಗಿವೆ. ಇದೇ ಕಾರಣ ಇಲ್ಲಿಂದ ಡಿಗ್ರಿ ಪಡೆದಂತಹ ಹಲವಾರು ವಿದ್ಯಾರ್ಥಿನಿಯರು ಬೆಂಗಳೂರಿನಲ್ಲಿ ಕೆಲಸವನ್ನ ಪಡೆಯುತ್ತಾರೆ. ಇನ್ನು ಕೆಲವರು ಹೊರ ದೇಶಕ್ಕೂ ಕೂಡ ಕೆಲಸವನ್ನು ಪಡೆದು ಹೋಗುತ್ತಾರೆ. ಬೆಂಗಳೂರು ನಗರವನ್ನ ಸುಮ್ಮನೆ ಸಿಲಿಕಾನ್ ವ್ಯಾಲಿ ಅಥವಾ ಐಟಿ ಕ್ಯಾಪಿಟಲ್ ಅಂತ ಕರೆಯುವುದಿಲ್ಲ. ಇದಕ್ಕೆ ಕಾರಣ ಬೆಂಗಳೂರಿನಲ್ಲಿ ಸರಿಸುಮಾರು 1200ಕ್ಕೂ ಹೆಚ್ಚು ಐಟಿ ಕಂಪನಿಗಳಿವೆ.
ಕಂಪನಿಗಳಿವೆ. ಇಷ್ಟೊಂದು IT ಕಂಪನಿಗಳು ಭಾರತದ ಯಾವುದೇ ಒಂದು ಮಹಾನಗರದಲ್ಲಿ ಇಲ್ಲ. ಬೆಂಗಳೂರು ಒಂದೇ ಭಾರತದಿಂದ 40% IT-ಯನ್ನ ಅಂದ್ರೆ ಸಾಫ್ಟ್ವೇರ್ ಅನ್ನ ಇಡೀ ವಿಶ್ವಕ್ಕೆ ಎಕ್ಸ್ಪೋರ್ಟ್ ಮಾಡುತ್ತದೆ. ಪ್ರಸಿದ್ಧ ಸಾಫ್ಟ್ವೇರ್ ಕಂಪನಿಗಳಾದಂತಹ ಇನ್ಫೋಸಿಸ್, ಮೈಕ್ರೋಸಾಫ್ಟ್, ಗೂಗಲ್, IBM, ವಿಪ್ರೋ, TCS, ಒರಾಕಲ್, ಹನಿವೆಲ್, ಅಮೆಜಾನ್ ಅಂತಹ ಕಂಪನಿಗಳು ಬೆಂಗಳೂರಿನಲ್ಲಿಯೇ ತಮ್ಮ ಮುಖ್ಯ ಕಚೇರಿಯನ್ನ ಹೊಂದಿವೆ. ಅಷ್ಟೇ ಅಲ್ಲದೆ ಬೆಂಗಳೂರನ್ನ ಸ್ಟಾರ್ಟ್ಅಪ್ ರಾಜಧಾನಿ ಎಂದು ಕೂಡ ಕರೆಯುತ್ತಾರೆ. ಇಲ್ಲಿ ಸಾವಿರಾರು ಕಂಪನಿಗಳು ಪ್ರತಿ ವರ್ಷ ಹುಟ್ಟಿಕೊಳ್ಳುತ್ತವೆ. ಈ IT ಕಂಪನಿಗಳಿಗೆ ಪ್ರತಿ ವರ್ಷ ಲಕ್ಷಾಂತರ ಉದ್ಯೋಗಗಳ ಬೇಡಿಕೆ ಇರುತ್ತದೆ. ಹೀಗಾಗಿ ದೇಶ ವಿದೇಶದಿಂದ ಬೆಂಗಳೂರಿಗೆ ಕೆಲಸವನ್ನ ಹುಡುಕಿಕೊಂಡು ಬರುವವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಾನೆ ಇದೆ. ಇದೇ ಕಾರಣ ಬೆಂಗಳೂರಿನಲ್ಲಿ ಭೂಮಿಯ ಬೆಲೆ, ಬಾಡಿಗೆಯ ಬೆಲೆ ಗಗನಕ್ಕೆ ಏರಿ ನಿಂತಿದೆ. ಹೀಗಾಗಿ ಬೆಂಗಳೂರನ್ನ ಅತ್ಯಂತ ದುಬಾರಿ ನಗರ ಎಂದು ಕೂಡ ಕರೆಯಲಾಗುತ್ತದೆ. ಬೆಂಗಳೂರು ನಗರವನ್ನ ಪಬ್ಬುಗಳ ನಗರಿ ಎಂದು ಕೂಡ ಕರೆಯುತ್ತಾರೆ. ಹೌದು, ಈ ನಗರದಲ್ಲಿ ಇರುವಂತಹ ಪಬ್ಬುಗಳು, ಬಾರುಗಳು ಬೇರೆ ಯಾವ ನಗರದಲ್ಲೂ ನೀವು ಕಾಣಲು ಸಾಧ್ಯವೇ ಇಲ್ಲ. ಇದಕ್ಕೆ ಕಾರಣ ಬ್ರಿಟಿಷರು ಕೊಟ್ಟಂತಹ ಇದೊಂದು ಬಳವಳಿಯಾಗಿದೆ. ಹಿಂದೆ ಬ್ರಿಟಿಷರು ಈಗಿರುವ MG ರಸ್ತೆ, ಬ್ರಿಗೇಡ್ ರಸ್ತೆ, ರೆಸಿಡೆನ್ಸಿ ರಸ್ತೆಗಳಲ್ಲಿ ಮೊಟ್ಟ ಮೊದಲ ಪಬ್ಬುಗಳನ್ನ ಪ್ರಾರಂಭಿಸಿದರು. ಈ ಒಂದು ಪರಂಪರೆ ಈಗಲೂ ಕೂಡ ಇಲ್ಲಿ ನಡೆದುಕೊಂಡು ಬಂದಿದೆ. ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ವಾಹನಗಳು ಕೂಡ ಇವೆ. ಬೆಂಗಳೂರಿನ ಜನಸಂಖ್ಯೆ ಕೋಟಿ ದಾಟಿದರೂ ಕೂಡ ಅದೇ ರೀತಿ ವಾಹನಗಳ ಸಂಖ್ಯೆ ಕೂಡ ಇಲ್ಲಿ ಕೋಟಿ ದಾಟಿದೆ. ಹೀಗಾಗಿ ಬೆಂಗಳೂರಿನ ಟ್ರಾಫಿಕ್ ವ್ಯವಸ್ಥೆ ಅವ್ಯವಸ್ಥೆ ಆಗಿದೆ. ಹೀಗಾಗಿ ಈ ನಮ್ಮ ಬೆಂಗಳೂರು ತನ್ನ ಟ್ರಾಫಿಕ್ ಆಗಿ ಕುಖ್ಯಾತಿಯನ್ನ ಕೂಡ ಪಡೆದುಕೊಂಡಿದೆ. ಒಂದು ಸರಿ ಏನಾದರೂ ನೀವು ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡ್ರೆ ಮುಗ್ದೇ ಹೋಯ್ತು. 1 ಗಂಟೆ ಏನು 2 ಗಂಟೆ ಏನು ಗಂಟೆಯಲ್ಲಿ ನೀವು ರೋಡಿನಲ್ಲೇ ಕಾಯಬೇಕಾಗುತ್ತದೆ. ಬೆಂಗಳೂರಿಗೆ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಊರುಗಳಿಂದ ಕೆಲಸವನ್ನ ಹುಡುಕಿಕೊಂಡು ಬರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿಯಾದ ಕಾರಣ ಇಲ್ಲಿ ಅಪರಾಧ ಸಂಖ್ಯೆ ಕೂಡ ಬೆಳೆಯುತ್ತಿದೆ. ಇದಕ್ಕೆ ಕಾರಣ ಕೆಲವೊಮ್ಮೆ ಕೆಲಸ ಸಿಗದೆ ಇರುವವರು ಬೇರೆ ದಂಧೆಗೆ ಇಳಿಯುತ್ತಾರೆ. ಗಂಡಸರು ಸುಲಿಗೆ, ದರೋಡೆ, ಕಳ್ಳತನ ಮಾಡಿದರೆ ಕೆಲಸ ಹುಡುಕಿಕೊಂಡು ಬಂದಂತಹ ಹದಿಹರಿಯದ ಹುಡುಗಿಯರು ಕೆಲಸವೇ ಸಿಗದೆ ಇದ್ದಾಗ ವೇಶ್ಯಾವಾಟಿಕೆ ದಂಧೆಗೆ ಕೂಡ ಕಾಣಿಸಿಕೊಂಡಿರುವುದು ನೀವು ಕಾಣಬಹುದು. 2000 ನಂತರ ಈ ಒಂದು ಕ್ರೈಮ್ ರೈಟ್ ಹಾಗೂ ವೇಶ್ಯಾವಾಟಿಕೆ ಅತಿ ಹೆಚ್ಚು ಬೆಳೆದು ನಿಂತಿದೆ. ಅದರಲ್ಲೂ ಬೆಂಗಳೂರಿನ ಮೆಜೆಸ್ಟಿಕ್, KR ಮಾರ್ಕೆಟ್, ಶಿವಾಜಿನಗರ, MG ರಸ್ತೆ, ಬ್ರಿಗೇಡ್ ರಸ್ತೆ, ಯಶವಂತಪುರ ಹೀಗೆ ಹಲವಾರು ಜಾಗಗಳಲ್ಲಿ ಈ ವೇಶ್ಯಾವಾಟಿಕೆ ನಿರಂತರವಾಗಿ ನಡೆಯುತ್ತಾನೆ ಇದೆ. ತುಂಡು ಬಟ್ಟೆಗಳನ್ನ ಉಟ್ಟಿಕೊಂಡು ರಾತ್ರಿ ಇಡೀ ಬೇರೆ ಬೇರೆ ಊರುಗಳಿಂದ ಬಂದಂತಹ ಹುಡುಗಿಯರು ತಮ್ಮ ಗಿರಾಕಿಗಳನ್ನ ಹುಡುಕಲು ಬೇರೆ ಬೇರೆ ಕಸರತ್ತುಗಳನ್ನ ಮಾಡುತ್ತಾನೆ ಇರುತ್ತಾರೆ. ಇದು ಬೆಂಗಳೂರಿನ ಒಂದು ಡಾರ್ಕ್ ಸೈಡ್ ಆಗಿದೆ. ಭಾರತದಲ್ಲಿ ಯಾವುದೇ ಒಂದು ಬ್ರ್ಯಾಂಡ್ ಬಿಡುಗಡೆ ಆಗಬೇಕೆಂದ್ರೆ ಅದು ಹೆಚ್ಚಾಗಿ ಬಿಡುಗಡೆ ಆಗುವುದು ಬೆಂಗಳೂರಿನಲ್ಲಿ. ಪ್ರತಿ ರಾತ್ರಿ ಇಲ್ಲಿ ಒಂದಿಲ್ಲ ಒಂದು ಮಾಡೆಲ್ ಶೋ, DJ ಶೋಗಳು ನಡೆಯುತ್ತಾನೆ ಇರುತ್ತವೆ. ಅಷ್ಟೇ ಅಲ್ಲದೆ ಮ್ಯೂಸಿಕಲ್ ಕಾನ್ಸೆಪ್ಟ್ಗಳು, ಅಂತಾರಾಷ್ಟ್ರೀಯ ಡ್ರಾಮಾಗಳು, ನೈಟ್ ಕ್ಲಬ್ಗಳು ರಾತ್ರಿ ಪೂರ್ತಿ ನಡೆಯುತ್ತಾನೆ ಇರುತ್ತವೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ IPL ಕೂಡ ಅಷ್ಟೇ ಹೆಸರುವಾಸಿಯಾಗಿದೆ. ಬೆಂಗಳೂರಿನ ತಂಡ RCB ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವ ಒಂದು ಫ್ರಾಂಚೈಸಿ ಎಂದು ಗುರುತಿಸಲಾಗಿದೆ. ಬೆಂಗಳೂರು ಕೇವಲ ತನ್ನ ಮಾಡರ್ನ್ ಕಲ್ಚರ್ಗೆ ಹೆಸರುವಾಸಿಯಾಗಿಲ್ಲ, ಬದಲಾಗಿ ಇಲ್ಲಿ ಹಲವಾರು ದೇವಾಲಯಗಳನ್ನ ಕೂಡ ನೀವು ಕಾಣಬಹುದು. ಬೆಂಗಳೂರಿನಲ್ಲಿ ಸಾವಿರಾರು ದೇವಾಲಯಗಳಿವೆ. ಇದೇ ಕಾರಣ ಬೆಂಗಳೂರನ್ನ ದೇವಾಲಯಗಳ ರಾಜಧಾನಿ ಎಂದು ಕೂಡ ಕರೆಯಲಾಗುತ್ತದೆ. ಇಲ್ಲಿರುವ ಬನಶಂಕರಿ ದೇವಸ್ಥಾನ, ಗವಿ ಗಂಗಾಧೇಶ್ವರ ದೇವಸ್ಥಾನ, ದೊಡ್ಡ ಗಣಪತಿ ದೇವಸ್ಥಾನ, ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಇಸ್ಕಾನ್ ದೇವಸ್ಥಾನ ಹೀಗೆ ಇನ್ನು ಹಲವಾರು ದೇವಸ್ಥಾನಗಳು ಇಲ್ಲಿ ಹೆಸರುವಾಸಿಯಾಗಿವೆ. ಬೆಂಗಳೂರಿನ ತಿಂಡಿ ತಿನಿಸುಗಳು ಕೂಡ ಇಡೀ ವಿಶ್ವದಲ್ಲೇ ತನ್ನದೇ ಆದಂತಹ ಛಾಪನ್ನ ಹೊಂದಿದೆ. ಬೆಂಗಳೂರು ತನ್ನ ಸೌತ್ ಇಂಡಿಯನ್ ಫುಡ್ಗೆ ಹೆಸರುವಾಸಿಯಾಗಿದೆ. ಅದರಲ್ಲೂ ಇಡ್ಲಿ, ವಡೆ, ದೋಸೆ, ಫಿಲ್ಟರ್ ಕಾಫಿ ಇಲ್ಲಿ ಬರುವ ಪ್ರತಿಯೊಬ್ಬರನ್ನ ತನ್ನತ್ತ ಆಕರ್ಷಣೆ ಮಾಡುತ್ತದೆ. ಬೆಂಗಳೂರಿನ MTR, ವಿದ್ಯಾರ್ಥಿ ಭವನ, CTR, ಇತ್ತೀಚೆಗೆ ರಾಮೇಶ್ವರಂ ಕೆಫೆ ಕೂಡ ಅತಿ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಂತಹ ರೆಸ್ಟೋರೆಂಟ್ಗಳಾಗಿವೆ. ಅಷ್ಟೇ ಅಲ್ಲದೆ ಬೆಂಗಳೂರಿನಲ್ಲಿ ಇವತ್ತು ಎಲ್ಲ ತರಹದ ತಿಂಡಿಗಳು ಕೂಡ ಸಿಗುತ್ತವೆ. ಅಂದ ಹಾಗೆ ನಿಮಗೆ ಗೊತ್ತಿರಬೇಕು, ಭಾರತದಲ್ಲಿ ಮೊಟ್ಟ ಮೊದಲ ಪಿಜ್ಜಾ ಹಟ್ ಆರಂಭವಾಗಿದ್ದು ಬೆಂಗಳೂರಿನ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ. ಇಡೀ ಏಷ್ಯಾದಲ್ಲಿ ಅತಿ ದೊಡ್ಡ ಹೂವುಗಳ ಮಾರುಕಟ್ಟೆ ಇರೋದು ನಮ್ಮ ಬೆಂಗಳೂರಿನಲ್ಲೇ. ಬೆಳಗಿನ ಜಾವ 3 ಗಂಟೆಗೆ KR ಮಾರ್ಕೆಟ್ ಹತ್ತಿರ ಪ್ರಾರಂಭವಾಗುವ ಈ ಹೂವಿನ ಮಾರ್ಕೆಟ್ ಇಡೀ ಏಷ್ಯಾದಲ್ಲಿ ದೊಡ್ಡದಾಗಿದೆ ಎಂದು ನಂಬಲಾಗಿದೆ. ಇಲ್ಲಿಂದ ಎಲ್ಲ ಕಡೆಗೂ ವಿಶ್ವಾದ್ಯಂತ ಹೂವುಗಳು ಎಕ್ಸ್ಪೋರ್ಟ್ ಆಗುತ್ತವೆ. ಸ್ನೇಹಿತರೆ, ಒಂದೇ ವಿಡಿಯೋದಲ್ಲಿ ಬೆಂಗಳೂರಿನ ಸಂಗತಿಯನ್ನು ಹೇಳೋದು ತುಂಬಾನೇ ಕಷ್ಟ. ಇದನ್ನೇ ಇನ್ನೊಂದು ಭಾಗದಲ್ಲಿ ಇನ್ನಷ್ಟು ಮಾಹಿತಿಯನ್ನ ಇನ್ನೊಂದು ಭಾಗದಲ್ಲಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡುತ್ತೇನೆ. ಅಲ್ಲಿಯವರೆಗೆ ನಿರೀಕ್ಷಿಸಿ ಹಾಗೂ ವೀಕ್ಷಿಸಿ.